ಹಾಯ್ ಎಲ್ಲರಿಗೂ ನಮಸ್ಕಾರ. ತುಳುನಾಡು ಸಂಸ್ಕೃತಿ ಸಂಪದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೌಖ್ಯ ಅಂತ ಭಾವಿಸ್ತೇನೆ. ಇವತ್ತು ನಾವು ನಮ್ಮೂರಿನ ದೇವಾಲಯಕ್ಕೆ ಬಂದಿದ್ದೇವೆ. ಇದು ನಮ್ಮೂರಿನ ದೇವಾಲಯ. ಇದಕ್ಕೆ ಸಾಕಷ್ಟು ವರ್ಷದ ಇತಿಹಾಸ ಇದೆ. ವಿಡಿಯೋದ ಪ್ರಾರಂಭದಲ್ಲಿಯೇ ನಾಗನ ಸಾನ್ನಿಧ್ಯ ನೋಡಿ, ಇದು ದೇವಸ್ಥಾನದ ಹೊರಾಂಗಣ. ಇಲ್ಲಿ ನಿಂತು ನೋಡಿದ್ರೆ ದೇವರ ಧ್ವಜಸ್ತಂಭ ಕಾಣಿಸ್ತದೆ. ನಾವು ಹೋಗುವಾಗ ಪೂಜೆಯ ಸಮಯ ಆಗಿತ್ತು. ಆದ ಕಾರಣ ಪ್ರವೇಶದ ವಿಡಿಯೋ ಮಾಡಲಿಲ್ಲ. ಬನ್ನಿ ದೇವಸ್ಥಾನದ ತೀರ್ಥ ಮಂಟಪ ಗರ್ಭಗುಡಿಯನ್ನು ತೋರಿಸ್ತೇನೆ. ದೇವರಿಗೆ ಹೂವು ಹಣ್ಣು ಕಾಯಿ ಸಮರ್ಪಣೆ ಮಾಡಿದ್ದೇವೆ. ದೇವಾಲಯಕ್ಕೆ ಪ್ರದಕ್ಷಿಣೆ ಬಂದು ತೀರ್ಥ ಪ್ರಸಾದ ಸ್ವೀಕಾರ ಮಾಡಿದ್ದೇವೆ. ಗರ್ಭಗುಡಿಯಲ್ಲಿ ದೇವರು ಕಾಣಿಸ್ತಾ ಇದ್ದಾರೆ. ನಂದಿಯು ವಿರಾಜಮಾನನಾಗಿದ್ದಾನೆ. ಇದು ನಮ್ಮೂರಿನ ದೇವರ ಬಿಂಬ. ಇದು ದೇವರಿಗೆ ಸಮರ್ಪಣೆ ಮಾಡಿದ ಹೂವು ಹಣ್ಣು ಕಾಯಿ ಪ್ರಸಾದ. ಇದು ತೀರ್ಥ ಸ್ವೀಕಾರ ಮಾಡುವಾಗ ಸಿಕ್ಕಿದ ಗಂಧ ಪ್ರಸಾದ. ಈಗ ನಾವು ಅಶ್ವತ್ಥಕಟ್ಟೆಯ ಪ್ರದಕ್ಷಿಣೆ ಮಾಡ್ತಿದ್ದೇವೆ. 3 ಸುತ್ತು ಪ್ರದಕ್ಷಿಣೆ ಬಂದೆವು. ದೇವಾಲಯಕ್ಕೆ ಬರುವುದೊಂದು ಭಕ್ತಿಯ ಸಂಭ್ರಮ. ಅಶ್ವತ್ಥ ಮರಕ್ಕೆ ಸುತ್ತು ಬರುವುದು ವೈಜ್ಞಾನಿಕ ಕಾರಣವೂ ಇದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡೆ. ಇದು ದೇವರ ಕ್ಷೇತ್ರಪಾಲಕನ ಸಾನ್ನಿಧ್ಯ. ಕ್ಷೇತ್ರಪಾಲನ ಸಾನ್ನಿಧ್ಯಕ್ಕೆ ಅಪ್ಪ ಮಾತ್ರ ಪ್ರದಕ್ಷಿಣೆ ಬಂದರು. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೆವು. ಪಕ್ಕದಲ್ಲಿ ನೇಮೋತ್ಸವದ ಬ್ಯಾನರ್ ಕೂಡ ಕಂಡಿತು. ಈಶ್ವರನ ಲೀಲೆಯನ್ನು ಗೋಡೆಯಲ್ಲಿ ಚಂದ ಮಾಡಿ ಚಿತ್ರಿಸಿದ್ದಾರೆ. ಎಷ್ಟು ಚಂದ ಉಂಟಲ್ಲ. ಅಲ್ಲಿಂದ ಸೀದಾ ಬಂದು ನಾವು ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ಬಂದ್ವಿ. ಇದು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ. ಬನ್ನಿ ದೇವಾಲಯಕ್ಕೆ ಪ್ರದಕ್ಷಿಣೆ ಬರುವ. ದೇವರು ಎಷ್ಟು ಚಂದ ಕಾಣ್ತಾರೆ. ನವಗ್ರಹಗಳ ಸಾನ್ನಿಧ್ಯ. ಇದು ನಾಗನ ಸಾನ್ನಿಧ್ಯ. ನಾಗ ಸಾನ್ನಿಧ್ಯದ ಜೊತೆಗೆ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯ ಕೂಡ ಇದೆ. ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.